ಎಸ್, ವಂದೇ ಭಾರತ್ ಮಿಷನ್ ಏನಿದೆ, ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆ, ವಿದೇಶಗಳಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಮರಳಿ ತಾಯ್ನೆಲಕ್ಕೆ ಕರೆತರುವಂತಹ ಪ್ರಯತ್ನಗಳು, ಅದರಲ್ಲಿ ಈಗಾಗಲೇ ಅನೇಕ ರಾಜ್ಯಗಳಿಗೆ ವಿಮಾನಗಳು ಬರ್ತಾ ಇದೆ. ಹೊರ ದೇಶಗಳಲ್ಲಿರುವಂತಹ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳನ್ನ ಸೇರಿಕೊಳ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕಕ್ಕೂ ಕೂಡ ಈಗ ಅನೇಕ ವಿಮಾನಗಳು ಆಗಮಿಸಿದೆ. ಕರಾವಳಿಗೂ ಕೂಡ ಅಂದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ 2 ವಿಮಾನಗಳು ದುಬೈನಿಂದ ಆಗಮಿಸಿದೆ. ಮೇ 12 ಮತ್ತು 18ನೇ ತಾರೀಕಿನಂದು 2 ವಿಮಾನಗಳು ಆಗಮಿಸಿದ್ವು. ಇದೀಗ 3ನೇ ವಿಮಾನದ ಸರದಿ ಮಸ್ಕತ್ನಿಂದ ಪ್ರಯಾಣಿಕರನ್ನ ಕರೆದುಕೊಂಡು ಮತ್ತೊಂದು ವಿಮಾನ ಇವತ್ತು ಬರ್ತಾ ಇದೆ. IX 817 818 ಅನ್ನುವಂತಹ ಒಂದು ವಿಮಾನದಲ್ಲಿ ಮಸ್ಕತ್ ಬೆಂಗಳೂರು ಮಂಗಳೂರು ವಿಮಾನ ಮೊದಲು ಬೆಂಗಳೂರಿಗೆ ಆಗಮಿಸುತ್ತೆ. ಅಲ್ಲಿ ಪ್ರಯಾಣಿಕರನ್ನ ಇಳಿಸಿ ಮತ್ತೆ ಮಂಗಳೂರಿನತ್ತ ಬರುವಂತಹ ಪ್ರಯಾಣಿಕರನ್ನ ಕರೆದುಕೊಂಡು ಪ್ರಯಾಣವನ್ನ ಬೆಳೆಸುತ್ತೆ. ಬೆಂಗಳೂರಿಗೆ 113 ಮಂದಿ ವಯಸ್ಕರು ಬರ್ತಾ ಇದ್ದಾರೆ. 2 ಮಕ್ಕಳು ಹಾಗೂ ಮಂಗಳೂರಿಗೆ 63 ಪ್ರಯಾಣಿಕರು ಸೇರಿದಂತೆ ಒಟ್ಟು 178 ಮಂದಿ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಇವತ್ತು ಮಾಡ್ತಾ ಇದ್ದಾರೆ. ಮಸ್ಕತ್ನ ವಿಮಾನವು ಸ್ಥಳೀಯ ಕಾಲಮಾನ 1 ಗಂಟೆ 15 ನಿಮಿಷಕ್ಕೆ ಹೊರಟು ಬೆಂಗಳೂರಿಗೆ ಸಂಜೆ 6 ಗಂಟೆ 15 ನಿಮಿಷಕ್ಕೆ ತಲುಪುತ್ತೆ. ಅಲ್ಲಿಂದ ಮಂಗಳೂರಿನತ್ತ ಬರುವಂತಹ ಪ್ರಯಾಣಿಕರನ್ನ ಹೊತ್ತಂತಹ ವಿಮಾನ 7 ಗಂಟೆ 15 ನಿಮಿಷಕ್ಕೆ ಅಲ್ಲಿಂದ ಹೊರಟು ಮಂಗಳೂರಿಗೆ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ತಲುಪುತ್ತೆ ಎನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ. ಅಂದ್ರೆ ವಿಮಾನ ಬರುವಂತಹ ಸಮಯದಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ 2 ವಿಮಾನಗಳು ಬರುವಂತಹ ಸಂದರ್ಭದಲ್ಲೂ ಕೂಡ ಸಮಯದಲ್ಲಿ ವ್ಯತ್ಯಾಸಗಳಾಗಿದ್ದನ್ನು ನಾವು ಗಮನಿಸಬಹುದು. ಸ್ವಲ್ಪ ವಿಳಂಬವಾಗಿತ್ತು 2 ವಿಮಾನಗಳು ಬರುವಂತಹ ಸಂದರ್ಭದಲ್ಲಿ. ಸೊ ಇವತ್ತು ಕೂಡ ವಿಳಂಬ ಆಗುವಂತಹ ಚಾನ್ಸಸ್ ಕೂಡ ಇದೆ. ಅದನ್ನ ಖಚಿತವಾಗಿ ಹೇಳೋದಿಕ್ಕಾಗೋದಿಲ್ಲ. ಅಲ್ಲಿನ ಸ್ಥಳೀಯ ಒಂದು ವಾತಾವರಣವನ್ನ ನೋಡಿಕೊಂಡು ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ನೋಡಿಕೊಂಡು ಆ ಒಂದು ವಿಚಾರಗಳು ತೀರ್ಮಾನ ಆಗುವಂಥದ್ದು. ಅಂತೂ ಇಂತೂ ಇವತ್ತು ಮಸ್ಕತ್ನಿಂದ ಕರಾವಳಿಗರನ್ನ ಹೊತ್ತು ಬರುವಂತಹ ವಿಮಾನ ಸಂಜೆ ಮಂಗಳೂರಿಗೆ ತಲುಪುತ್ತೆ ಅನ್ನುವಂತಹ ವಿಚಾರವನ್ನ ನಾವು ನೋಡಬಹುದು. ಅದರ ಜೊತೆಗೆ ಇದೇ ಮೇ 22ರಂದು ಮತ್ತೊಂದು ವಿಮಾನ ಬರ್ತಾ ಇದೆ. ಮೇ 22ರಂದು ಕತಾರ್ನಿಂದ ವಿಮಾನ 4ನೇ ವಿಮಾನ ಆಗಮಿಸುತ್ತೆ ವಂದೇ ಭಾರತ್ ಮಿಷನ್ ಅಡಿಯಲ್ಲಿ. ದುಬೈನಿಂದ ಈಗಾಗಲೇ 2 ವಿಮಾನಗಳು ಆಗಮಿಸಿರುವಂಥದ್ದು. ಇನ್ನು ಸೌದಿ ಅರೇಬಿಯಾ ವಿಚಾರದಿಂದ ಯಾವುದೇ ಈ ಬಗ್ಗೆ ಸ್ಪಷ್ಟ ನಿರ್ಧಾರಗಳಾಗಿಲ್ಲ ಎನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಕೂಡ ಕರಾವಳಿಯ ಅನೇಕ ಮಂದಿ ಇದ್ದಾರೆ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಕರೆತರೋದಕ್ಕೆ ಪ್ರಯತ್ನಗಳಾಗಬೇಕು ಎನ್ನುವಂತಹ ಆಗ್ರಹ ಬಲವಾಗಿ ಕೇಳಿ ಬರ್ತಾ ಇದೆ. ಸೊ ಆದ್ರೆ ಆ ನಿಟ್ಟಿನಲ್ಲಿ ಯಾವುದೇ ತೀರ್ಮಾನಗಳಾಗಿಲ್ಲ. ಅದಕ್ಕೂ ಕೂಡ ಕೆಲವೊಂದು ಮಾನದಂಡಗಳಿದೆ, ವಿಚಾರಗಳಿದೆ, ನಿಯಮಾವಳಿಗಳಿದೆ, ಎಲ್ಲವನ್ನು ಕೂಡ ಪಾಲನೆ ಮಾಡಿಕೊಳ್ಳಬೇಕಾಗುತ್ತೆ. ಆದ್ರೆ ಈವರೆಗೆ ಆ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳಾಗಿಲ್ಲ ಎನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ.